ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಸತೀದೇವಿಯು ಅಗ್ನಿಪ್ರವೇಶ ಮಾಡಿದ ಕಥೆಯನ್ನು ತಿಳಿಸಿದ್ದೆ. ಈ ವಿಷಯ ಶಿವನಿಗೆ ತಿಳಿದ ಮೇಲೆ ಏನೆಲ್ಲ ಸಂಭವಿಸುತ್ತದೆ ಎನ್ನುವ ಕಥೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸತೀದೇವಿಯು ಪ್ರಾಣತ್ಯಾಗ ಮಾಡಿದ ವಿಚಾರವನ್ನು ಶಿವನಿಗೆ ತಿಳಿಸಲು ನಾರದ ಮಹರ್ಷಿಗಳು ಕೈಲಾಸಕ್ಕೆ ಆಗಮಿಸುತ್ತಾರೆ. ಕೈಲಾಸಕ್ಕೆ ಆಗಮಿಸಿದ ನಾರದ ಮಹರ್ಷಿಗಳು ಶಿವನ ಬಳಿ ಈ ರೀತಿ ಹೇಳುತ್ತಾರೆ: ಮಹೇಶ್ವರ, ನಿಮ್ಮ ಪ್ರೀತಿಯ ಮಡದಿ ಸತೀದೇವಿಯು ದಕ್ಷಯಜ್ಞಕ್ಕೆ ಹೋದಾಗ ಅಲ್ಲಿ ಶಿವನಿಂದನೆಯನ್ನು ಸಹಿಸಲಾರದೆ ಬೇಸರಗೊಂಡು ಅಗ್ನಿಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡಿದಳು. ಆದರೆ ದುರಹಂಕಾರಿಯಾದ ದಕ್ಷನು ನಿಮ್ಮ ನಿಂದನೆಯನ್ನು ಮಾಡುತ್ತಲೇ ಯಜ್ಞವನ್ನು ಪುನಃ ಮುಂದುವರಿಸುತ್ತಿದ್ದಾನೆ ಎಂದು ದುಃಖದಿಂದ ನಾರದ ಮಹರ್ಷಿ ತಿಳಿಸಿದಾಗ ಶಿವನು ತನ್ನ ಪ್ರೀತಿಯ ಮಡದಿಯ ಅಗಲಿಕೆಯನ್ನು ನೆನೆದು ರೋಧಿಸತೊಡಗುತ್ತಾನೆ. ಕೋಪದಲ್ಲಿ ನಡುಗಲಾರಂಭಿಸುತ್ತಾನೆ. ಶಿವನ ಕೋಪವನ್ನು ಕಂಡು ಎಲ್ಲಾ ಶಿವಗಣಗಳು ಭಯಭೀತರಾಗುತ್ತಾರೆ. ಭೂಮಿ ಕಂಪಿಸಲಾರಂಭಿಸಿತು. ಶಿವನ ಮೂರನೇ ಕಣ್ಣಿನಿಂದ ಬೆಂಕಿಯ ಜ್ವಾನೆಯೊಂದು ಹೊರಬಂದು ಅದರಿಂದ ಪರಮಪುರುಷನೊಬ್ಬನ ಸೃಷ್ಟಿಯಾಗುತ್ತದೆ. ಮೈಯೆಲ್ಲ ವಿಭೂತಿ ಬಳಿದಿರುವ ಆತ ಅರ್ಧಚಂದ್ರನನ್ನು ಕಿರೀಟವನ್ನಾಗಿಸಿದ್ದ. ಆತನಿಗೆ ಶಿವನು ವೀರಭದ್ರ ಎನ್ನುವ ಹೆಸರನ್ನು ನೀಡುತ್ತಾನೆ. ದೇವಾದಿದೇವ ಶಿವನಿಗೆ ಪ್ರದಕ್ಷಿಣೆ ಬಂದ ವೀರಭದ್ರ ತಾನು ಮಾಡಬೇಕಾದ ಕಾರ್ಯವೇನೆಂದು ಕೇಳುತ್ತಾನೆ. ನೀವು ಅಪ್ಪಣೆ ನೀಡಿದರೆ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುತ್ತೇನೆಂದು ವೀರಭದ್ರ ಹೇಳಿದಾಗ ಶಿವನು, ವೀರಭದ್ರ, ನೀನು ಈ ಕೂಡಲೇ ದಕ್ಷನ ಯಜ್ಞ ನಡೆಯುವ ಜಾಗಕ್ಕೆ ಹೋಗಿ ಅಲ್ಲಿ ಆತನ ಯಜ್ಞವನ್ನು ನಾಶ ಮಾಡಿ ದುರಹಂಕಾರದಿಂದ ಮೆರೆಯುತ್ತಿರುವ ದಕ್ಷನ ಶಿರಚ್ಛೇದನ ಮಾಡಿ ಬಾ ಎಂದು ಹೇಳಿ ಶಿವನು ನಿಟ್ಟುಸಿರುಬಿಟ್ಟಾಗ ಆ ಉಸಿರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಗದೆ, ಖಡ್ಗ ಹಾಗೂ ತ್ರಿಶೂಲ ಹಿಡಿದಿರುವ ಶಿವಗಣಗಳು ಸೃಷ್ಟಿಯಾಗುತ್ತಾರೆ. ಶಿವನಿಗೆ ವಂದಿಸಿದ ವೀರಭದ್ರ ಆ ಶಿವಗಣಗಳ ಜೊತೆಯಲ್ಲಿ ಯಜ್ಞ ನಡೆಯುವ ಜಾಗಕ್ಕೆ ಹೊರಡುತ್ತಾನೆ. ಯಜ್ಞ ಕಾರ್ಯದಲ್ಲಿ ತೊಡಗಿದ್ದವರನ್ನೆಲ್ಲ ಶಿವಗಣಗಳು ಹಿಡಿದು ಹೊಡೆಯಲಾರಂಭಿಸುತ್ತಾರೆ. ಯಜ್ಞಮಂಟಪವನ್ನು ಧ್ವಂಸ ಮಾಡತೊಡಗುತ್ತಾರೆ. ಅಷ್ಟರಲ್ಲಿ ವೀರಭದ್ರನು ಗರ್ಜಿಸಲಾರಂಭಿಸಿದ: ಯಾಗವನ್ನು ನಡೆಸುತ್ತಿರುವ ದಕ್ಷನು ಎಲ್ಲಿದ್ದಾನೆ? ಆತನನ್ನು ಈಗಲೇ ನನ್ನ ಬಳಿಗೆ ಎಳೆದುಕೊಂಡು ಬನ್ನಿ ಎಂದು ಶಿವಗಣಗಳಿಗೆ ಆಜ್ಞೆ ನೀಡುತ್ತಾನೆ. ವೀರಭದ್ರನಿಂದ ಆದೇಶವನ್ನು ಪಡೆದ ಶಿವಗಣಗಳು ದಿಕ್ಕು ದಿಕ್ಕಿಗೆ ಓಡಿ ಯಜ್ಞದಲ್ಲಿ ಭಾಗವಹಿಸಿದ ಎಲ್ಲರನ್ನೂ ಹೊಡೆದು ಓಡಿಸತೊಡಗಿದರು. ಆಗ ಯಜ್ಞದ ಸಂರಕ್ಷಕನಾದ ಮಹಾವಿಷ್ಣು ಶಿವಗಣಗಳನ್ನು ತಡೆಯಲು ಮುಂದಾಗುತ್ತಾನೆ. ಆಗ ವೀರಭದ್ರನು ಕೋಪದಿಂದ ಮಹಾವಿಷ್ಣುವಿಗೆ ಈ ರೀತಿ ಹೇಳುತ್ತಾನೆ: ಯಜ್ಞದ ಸಂರಕ್ಷಕನಾಗಿರುವ ಮಹಾವಿಷ್ಣುವೇ, ಶಿವನಿಂದನೆಯನ್ನು ಮಾಡಿರುವ ಆ ದಕ್ಷನನ್ನು ಈ ಕೂಡಲೇ ನೀನೇ ತಂದು ನನಗೆ ಒಪ್ಪಿಸು, ಇಲ್ಲದಿದ್ದಲ್ಲಿ ನನ್ನ ಜೊತೆ ಯುದ್ಧಕ್ಕೆ ಸಿದ್ಧನಾಗು ಎಂದಾಗ ಮಹಾವಿಷ್ಣು ಮುಗುಳುನಗೆ ಬೀರುತ್ತಾ, ನಾನು ನಿನ್ನೊಂದಿಗೆ ಯುದ್ಧಕ್ಕೆ ಸಿದ್ಧನಾಗಿರುವೆ, ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ದಕ್ಷನನ್ನು ಕರೆದೊಯ್ಯಬಹುದು ಎಂದು ಹೇಳುತ್ತಾ ಬಾಣಗಳನ್ನು ಬಿಡುತ್ತಾನೆ. ಸಾವಿರಾರು ಶಿವಗಣಗಳು ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ. ನಂತರ ಮಹಾವಿಷ್ಣು ಹಾಗೂ ವೀರಭದ್ರ ಬಹಳ ಸಮಯದವರೆಗೂ ಸರಿಸಮನರಾಗಿ ಯುದ್ಧ ಮಾಡುತ್ತಾರೆ. ಕೊನೆಗೆ ಕೋಪಗೊಂಡ ಮಹಾವಿಷ್ಣು ವೀರಭದ್ರನ ಮೇಲೆ ಸುದರ್ಶನ ಚಕ್ರ ಪ್ರಯೋಗಿಸುತ್ತಾನೆ. ಆಗ ವೀರಭದ್ರನು ಜೋರಾಗಿ ಶಿವನ ಸ್ಮರಣೆ ಮಾಡುತ್ತಾನೆ. ವೀರಭದ್ರನ ಕೊರಳಿನ ಬಳಿ ಬಂದ ಸುದರ್ಶನ ಚಕ್ರ ಹೂವಿನ ಹಾರವಾಗುತ್ತದೆ. ಇದರಿಂದ ಮತ್ತಷ್ಟು ಕೋಪಗೊಂಡ ಮಹಾವಿಷ್ಣು ವೀರಭದ್ರನಿಗೆ ಖಡ್ಗದಿಂದ ದಾಳಿ ಮಾಡಲು ಪ್ರಯತ್ನಿಸಿದಾಗ ವೀರಭದ್ರ ಜೋರಾಗಿ ಘರ್ಜಿಸಿದಾಗ ಮಹಾವಿಷ್ಣು ತಟಸ್ಥನಾಗುತ್ತಾನೆ. ಅದೇ ಸಮಯವನ್ನು ಉಪಯೋಗಿಸಿದ ವೀರಭದ್ರ ಮಹಾವಿಷ್ಣುವಿನ ಮೇಲೆ ತನ್ನ ತ್ರಿಶೂಲದಿಂದ ದಾಳಿ ಮಾಡಲು ಪ್ರಯತ್ನಿಸಿದಾಗ ಶಿವನು ಆಕಾಶದಲ್ಲಿ ಕಾಣಿಸಿಕೊಂಡು ಈ ರೀತಿ ಹೇಳುತ್ತಾನೆ: ವೀರಭದ್ರ, ನೀನು ದುಡುಕಬೇಡ. ಯಾರು ಶಿವನೋ ಅವನೇ ಮಹಾವಿಷ್ಣು, ಯಾರು ಮಹಾವಿಷ್ಣು ಅವನೇ ಮಹಾದೇವನು. ನಮ್ಮಿಬ್ಬರಲ್ಲಿ ಯಾವುದೇ ಭೇದವಿಲ್ಲ ಎಂದಾಗ ವೀರಭದ್ರ ಶಾಂತನಾಗಿ ಮಹಾವಿಷ್ಣುವಿನ ಬಳಿ ಕ್ಷಮೆಯಾಚಿಸುತ್ತಾನೆ. ನಂತರ ದಕ್ಷನನ್ನು ಎಳೆದು ತಂದು ಆತನ ತಲೆಯನ್ನು ಕಡಿಯುತ್ತಾನೆ. ಯಜ್ಞ ನಾಶವಾದ ನಂತರ ದಕ್ಷನ ತಂದೆಯಾದ ಬ್ರಹ್ಮದೇವನು ಕೈಲಾಸಕ್ಕೆ ಆಗಮಿಸಿ ಶಿವನ ಬಳಿ ಈ ರೀತಿ ಹೇಳ್ತಾನೆ: ಮಹಾದೇವ, ದೇವಿ ಭಗವತಿಯನ್ನು ನೀನು ಖಂಡಿತವಾಗಿಯೂ ಪುನಃ ಪಡೆಯುವುದು ಖಚಿತ. ಅದಕ್ಕಾಗಿ ಬ್ರಹ್ಮಾಂಡದ ನಾಶವಾಗಬೇಕು. ಆಮೇಲೆ ಸತೀದೇವಿಯು ಇನ್ನೊಂದು ಅವತಾರದಲ್ಲಿ ಬಂದು ನಿನ್ನ ಮಡದಿಯಾಗುತ್ತಾಳೆ. ಈ ಸತ್ಯ ನಿನಗೂ ತಿಳಿದಿದೆ. ನೀನು ಈ ಕೂಡಲೇ ದಕ್ಷನ ಮನೆಗೆ ಬರಬೇಕು. ದಯವಿಟ್ಟು ಇದಕ್ಕೆ ವಿರೋಧಿಸಬೇಡ ಮಹಾದೇವ ಎಂದಾಗ
ಬ್ರಹ್ಮನ ಮಾತಿಗೆ ಒಪ್ಪಿದ ಶಿವನು ಬ್ರಹ್ಮನ ಜೊತೆಯಲ್ಲಿ ದಕ್ಷನ ಮನೆಗೆ ಆಗಮಿಸುತ್ತಾನೆ. ಆಗ ವೀರಭದ್ರನ ಸಹಿತ ಎಲ್ಲರೂ ಶಿವನಿಗೆ ವಂದಿಸುತ್ತಾರೆ. ಆಗ ಬ್ರಹ್ಮದೇವನು ಯಜ್ಞ ಪುನಃ ಆರಂಭ ಮಾಡಲು ಆಜ್ಞೆ ಮಾಡುವಂತೆ ಶಿವನಲ್ಲಿ ಪ್ರಾರ್ಥಿಸಿದಾಗ ಯಜ್ಞ ಪುನಃ ಆರಂಭ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಲು ವೀರಭದ್ರನಿಗೆ ಶಿವನು ಆಜ್ಞೆ ನೀಡುತ್ತಾನೆ. ಆಗ ವೀರಭದ್ರನು ಬಂಧನದಲ್ಲಿರಿಸಿದ್ದ ಎಲ್ಲಾ ದೇವತೆಗಳನ್ನು ಬಂಧನದಿಂದ ಮುಕ್ತಗೊಳಿಸಿ ಯಜ್ಞ ಪುನಃ ಆರಂಭಗೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡುತ್ತಾನೆ. ಬ್ರಹ್ಮನು ಶಿವನ ಬಳಿ ದಕ್ಷನಿಗೆ ಮರುಜೀವ ನೀಡಲು ವಿನಂತಿಸಿದಾಗ ಶಿವನು ದಕ್ಷನಿಗೆ ಮರುಜೀವ ನೀಡಲು ವೀರಭದ್ರನಿಗೆ ಆದೇಶ ನೀಡಿದಾಗ ಒಂದು ಆಡಿನ ಶಿರವನ್ನು ದಕ್ಷನಿಗೆ ಜೋಡಿಸಿ ದಕ್ಷನಿಗೆ ಮರುಜೀವ ನೀಡುತ್ತಾನೆ. ಮರುಜೀವ ಪಡೆದ ದಕ್ಷನು ಶಿವನ ಬಳಿ ತಾನು ಮಾಡಿದ ನಿಂದನೆಗಳನ್ನು ಕ್ಷಮಿಸಿ ತನ್ನನ್ನು ಉದ್ಧರಿಸಬೇಕೆಂದು ವಿನಂತಿಸಿದಾಗ ಕರುಣಾಮಯಿಯಾದ ಶಿವನು ದಕ್ಷನನ್ನು ಕ್ಷಮಿಸುತ್ತಾನೆ. ನಂತರ ಶಿವನ ಸಹಿತ ಯಜ್ಞವು ಸಂಪೂರ್ಣಗೊಂಡ ನಂತರ ಶಿವನು ತನ್ನ ಸತೀದೇವಿಯ ವಿರಹ ವೇದನೆಯಿಂದ ರೋಧಿಸಲಾರಂಭಿಸುತ್ತಾನೆ. ಬ್ರಹ್ಮ ಹಾಗೂ ಮಹಾವಿಷ್ಣು ರುದ್ರನಿಗೆ ಸಮಾಧಾನ ಮಾಡುತ್ತಾರೆ. ತಾಯಿ ಭಗವತಿ ಶಿವನ ತಪಸ್ಸಿಗೆ ಮೆಚ್ಚಿ ಸತೀದೇವಿಯ ಅವತಾರದಲ್ಲಿ ಬಂದಿದ್ದ ಸನ್ನಿವೇಶವನ್ನು ನೆನಪಿಸುತ್ತಾರೆ. ಭಗವತಿಯನ್ನು ಕಾಣುವ ಉದ್ದೇಶದಿಂದ ಶಿವನು ಬ್ರಹ್ಮ ಹಾಗೂ ಮಹಾವಿಷ್ಣುವಿನ ಜೊತೆ ಸೇರಿ ಜಗನ್ಮಾತೆಯ ಸ್ತುತಿ ಮಾಡುತ್ತಾನೆ. ಸಮಸ್ತ ದೇವತೆಗಳ ಜೊತೆ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರನು ಜಗನ್ಮಾತೆಯ ಸ್ತುತಿ ಮಾಡುತ್ತಿರುವಾಗ ತಾಯಿ ಪರಮೇಶ್ವರಿ ಅವರಿಗೆ ದರ್ಶನ ನೀಡುತ್ತಾಳೆ. ತಾಯಿ ಭಗವತಿ ಅವರಿಗೆ ದರ್ಶನ ನೀಡಿ ಏನು ಹೇಳುತ್ತಾಳೆ, ಮುಂದೆ ಏನೆಲ್ಲ ಸಂಭವಿಸುತ್ತದೆ ಎನ್ನುವ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.